ಅಲ್ಲ ಹುಡುಗ ಮಕ್ಕಳು ಮಾಡಲಿ, ನಿಮ್ಗೇನು ಜೀವ ಅಳಿತದೆ ನಿಮಗಿನ್ನು ಯಾಕೆ ಹಳಿ ಕೋಚಿಂಬಾರ ನಮ್ಮನ್ನು ನೋಡಿ ಕಲಿಯಲಿವಲ್ಲ. ಅದನ್ನು ಗೊತ್ತುಂಟು. ಬೆಳಗಿನ ಜಾವದಲ್ಲಿ ವಾಯು ವಿಹಾರಕ್ಕೆ ಬರ್ತಾನೆ. ಹೇಗೆ ಎಂತದ್ದ ಅಲ್ಲ ದೇಹ ತಿರುಗ್ತಾ ಇದೆಯಾ? ದೇಹ ತಿರುಗ್ತದೆ ಬಿಟ್ಟರೆ ಕಾಲು ಮೇಲೆ ಬರುವುದಿಲ್ಲ. ನಡೆಯುವುದೇ ಅಷ್ಟೇ, ಕಾಲು ಮೇಲೆ ಹಾಕುವುದೇ ಇಲ್ಲ. ಆ ಚಾಪಿನಲ್ಲಿ ಕಾಲು ಎತ್ತುವುದಿಲ್ಲ. ಯಾವಾಗಲೂ ಹಾಗೆ ಬರ್ತವೆ. ನಾಳೆ ಮಾತ್ರ ಹಾಗಲ್ಲ, ಎಲ್ಲಿ ಹೋಗ್ತಾ ಇದ್ದೆ ಹೇಳೋದು ಗೊತ್ತಾಗ್ಬಾರ್ದು. ಯಾಕೆ ಗೊತ್ತಾಗುದಿಲ್ಲ? ಅದಕ್ಕೆ ಏನ್ ಮಾಡ್ಬೇಕು, ಅವನು ದಿನ ಬೆಳಗ್ಗೆ ಕುಡಿತಾನೆ ಅವನು ಹಾಲನ್ನ. ಆ ಕುಡಿಯುವ ಹಾಲಿಗೆ ಮತ್ತೆ ಬರುವಂತ ಔಷಧವನ್ನು ಹಾಕ್ಬೇಕು ಅವನಿಗೆ. ಬೆಳಗ್ಗೆನೆ ವ್ಯವಸ್ಥೆ ಮಾಡ್ತೆ ಏನಲ್ವಾ? ಕಾಶಿ ಅಲ್ಲ, ಆ ಚುನಾವಣೆ ಮದುವೆ ಆಗುದಿಲ್ಲ ಹೇಳ್ತಿದ್ದಪ್ಪ. ಆಗುದಿಲ್ಲ ಅಂತೆ. ನಾನು ಹೇಳಿದ ಕೆಲಸ ಮಾಡಿದ್ರೆ ನಾನೇ ಮುಂದಿನ ಮದುವೆ ಮಾಡಿಸ್ತೇನೆ. ಹೌದು, ಹೇಳದ್ ಕೇಳ್ತಿಯಲ್ಲ. ನಿನಗೆ ಮದುವೆ ಆಗೋ ಗಂಡು ಅಂತಿಂತವಲ್ಲ, ನೋಡೋ ಯೋಗ್ಯತೆ ಹೇಗಿದ್ದವ ಅಂತವ. ಅದು ಮಾಸದ ಬಣ್ಣ, ಸ್ವಲ್ಪ ಇಲ್ಲ. ಚಂದ ಇದ್ದಾನೆ ವಿಷಯ ಅಲ್ಲ. ನಿನ್ಗೆ ಯಾಕೆ ಬಂದ ಕೆಲಸ ಆಗ್ಬೇಕು? ಕೆಲಸ ಇವಳು ನೀ ಮದುವೆ ಆಗುದಾ? ಅದ್ರ ತಪ್ಪಂತ. ಇವಳು ನೀ ಮದುವೆ ಆದ್ರೆ ಮಗು ತುಂಬಾ ಗಾಯ ಮಣ್ಣು ವಹಿಸ್ಕೊಂಡಿದ್ದೇನೆ. ಅವು ಬೇಡ. ನಿನಗೆ ನಿಜವಾದ ಜೋಡಿ ಯಾರು ಗೊತ್ತುಂಟ? ನೋಡು, ಚಿರಯುವಕ ಮತ್ತೆ ಯಾರು? ಮಹತ್ವಭಾರ ಮಾಲಿಂಗೇಶ್ವರ ಅಲ್ವಾ? ಮಗಧೀರ ರಸಿಕ ರಾಜ. ಸರಿ ಇಲ್ಲ ಅಲ್ವೇ? ಅವನ ಜಾಪದು ಯಾವಾಗಲೂ ಹಾಗೆ. ನಿದ್ದೆ ಗಂಡಲ್ಲೂ ಹಾಗೆ ಒಂದ್ಸರಿ ಮಾಡ್ತಾ ಇರ್ತ. ಒಂದೊಂದು ದಿವಸ ಹಾಗೆ ಆಯ್ತು. ನಾ ಅಲ್ಲೇ ಪಕ್ಕದಲ್ಲಿ ಮಲಗಿದ್ನ, ನಿದ್ದೆ ಗಂಡಲ್ಲ ಹೀಗೆ ಮಾಡ್ತಾ ಇದ್ದ. ಹಾಗೆ ಮಾಡ್ತಾ ಇದ್ದ. ಬೇಡ ಮಾಡಬಾರ್ದು ಅಂತೇಳಿ ಪಕ್ಕದಲ್ಲಿ ಕಲ್ಲಿದ್ದ, ನನ್ನ ಹಾಕಿ ಬಿಟ್ಟ. ನಿನ್ ತಲೆ ಮೇಲೆ ಹಾಕಿದ. ಹಾಗೆ ಮಾಡಿದ್ರೆ ನಿಂಗೆ ನಿದ್ದೆ ಇಲ್ಲಲ್ಲ, ಅನುಕೂಲ ಆಯ್ತು. ರಸಿಕರಾಜ ನೋಡು, ಆವಾಗಲೂ ಉಂಟೆ ಅವನು. ಹೇಳ ಒಪ್ಪಿದ್ರೆ ಇಲ್ವ ಅಂತ ಒಪ್ಪಿದ್ದೆ. ಯಾಕೆ ಅವಳು ಚಂದ ಅಂತ ಹಾಗೆಲ್ಲ ಒಪ್ಪೋದಿಲ್ಲ. ಒಪ್ಬೇಕಾದ್ರೆ ನೀವು ಜಾಗ್ರತೆ ಮಾಡ್ತೀರಿ. ನೀವು ಇಲ್ಲ, ಅವಳ ಕಣ್ಣು ನೋಡಿದ್ರೆ ಬಹಳ ಚಂದ ಇದ್ದಾಳೆ ಅನ್ನಿಸಲ್ಲ. ಕಣ್ಣು ನೋಡಿ ಎಲ್ಲ ಆಯ್ತಲ್ಲ, ನೋಡ್ದಾಯ್ತಲ್ಲ. ಅಲ್ಲ, ಅವಳು ಹಣೆ ನೋಡಿದ್ರೆ ಬಹಳ ಚಂದ ಇದ್ದಾಳೆ ಅನಿಸುತ್ತೀವಿ. ಬೇಡ ಬೇರೆ ಯಾಕೆ ಅಂತ ಬೇಕು. ಏನೋ ಇನ್ನಾದ್ರೂ ಒಂದು ಮದುವೆ ಆಗುವ ನಂಗೆ ಅದಲ್ಲ ಬೇಡ. ಅದಲ್ಲ ನಮ್ಗೆ ಅದೇ ಬೇಕು. ಅಲ್ಲ, ಅವಳ ಸೌಂದರ್ಯಕ್ಕೆ ನಾನು ಇದು ಯಾವುದು ಬೇಡ, ನಮ್ಗೆ ಅದೇ ಬೇಕು. ಯಾವ್ದು ಗಟ್ಟಿ ಆಗುದಿಲ್ಲ. ಹಾಗೆ ನಾನು ಇವಳನ್ನೇ ಮದುವೆ ಆಗುದು. ಯಾಕಂದ್ರೆ ನಮಗೆಲ್ಲ ಇನ್ನ ಇದಕ್ಕಿಂತಲೂ ಒಳ್ಳೇದಲ್ಲ ಎಂತ ಆಗ್ತದೆ. ಎಲ್ಲ ಈ ಹುಡುಗರ ಮಕ್ಕಳ ಎದೆಗೆ ಬಿದ್ದು ಹೋಯ್ತು. ಅಲ್ಲ ಹುಡುಗರ ಮಕ್ಕಳು ಮಾಡ್ಲಿ, ನಿಮ್ಗೇನು ಜೀವ ಅಳಿತದೆ. ನಿಮಗಿನ್ನು ಯಾಕೆ ಹಳಿ ಕೋಚಿಂಬಾರ ನಮ್ಮನ್ನು ನೋಡಿ ಕಲಿಯಲಿವಲ್ಲ. ಆದ್ರೂ ಸಿಗತ್ತೆ ಉಂಟವ್ರಿಗೆ. ಆಗ್ಬೋದಾ? ಒಪ್ಪಿದ್ದಾರೆ. ಕೆಲಸ ಅಲ್ಲ. ಈಗ ಮಹಾರಾಜ ಬೆಳೆ ಕುಡಿತಲ್ಲ, ಹಾಲು ಕುಡಿತಲ್ಲ, ಕುಡಿಯುವ ಹಾಲು ಕೊಡುವುದು ಯಾರು? ನಾಳೆ ನೀನೇ ಹಾಲು ಕೊಡ್ಬೇಕು. ಕೊಡುವ ಹಾಲಿಗೆ
ಇದನ್ನು ಹಾಕಿ ಸರಿ ತಿರುಗಿಸಿ ಕೊಡು. ಏ ನಿನ್ನ ತಿರ್ಸೋದಲ್ಲ, ಹಾಲಾಗ ಭಾಗ ತಿರ್ಸು. ಹಾಕಿ ಕುಡಿಬೇಕವ. ಅದು ಕುಡಿದ್ರೆ ಮಹಾರಾಜ ತುರ್ತ. ಹಾಗೆ ಯಾವಾಗಲೂ ಈಗ ಕೊಡು ಉಂಟಲ್ಲ, ಯಾರು ಬರ್ತಾರೆ ನಾಳೆ ಅವ್ರು ತಿರ್ಕಾಕ್ತಾರೆ. ಹೌದು ಸಂಪಾದನೆ ಎಲ್ಲ ನನಗಾಯ್ತು. ಈ ವರ್ಷ ಸಂಪಾದನೆ ಎಲ್ಲ ಇವಳು ಸೊಂಟಕ್ಕೆ ಏನೇ ಇರಲಿ ಮಹಾರಾಜ ಹೊರಗೆ ಬರಲಿ.